ಉಡುಪಿಯ ಮಣಿಪಾಲ ವಿವಿ ಮಾಹೆ ಆಯೋಜಿಸುವ 6ನೇ ವರ್ಷದ ಮಣಿಪಾಲ್ ಮ್ಯಾರಥಾನ್ನಲ್ಲಿ ಸಾವಿರಾರು ಜನ ಉತ್ಸಾಹದಿಂದ ಭಾಗಿಯಾದರು. ಮಣಿಪಾಲ ಕ್ಯಾಂಪಸ್ನ ಗ್ರೀನ್ಸ್ನಲ್ಲಿ ಎಲ್ಲ ವಿಭಾಗದ ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಲಾಯಿತು. ಬೆಳಗ್ಗೆ 4:30ರಿಂದ ಮ್ಯಾರಥಾನ್ನ ವಿವಿಧ ವಿಭಾಗಗಳ ಓಟದಲ್ಲಿ 10,000ಕ್ಕೂ ಹೆಚ್ಚು ಜನ ಹೆಸರನ್ನು ನೋಂದಣಿ ಮಾಡಿಕೊಂಡು ಭಾಗಿಯಾದರು. ಉಪಶಮನ ಆರೈಕೆಯಲ್ಲಿರುವ ರೋಗಿಗಳ ಪರ ಎಂಬ ಘೋಷವಾಕ್ಯದಡಿಯಲ್ಲಿ ಈ ಬಾರಿಯ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು. ವಯಸ್ಸಿನ ಅಂತರ ಮಿತಿ ಇಲ್ಲದೆ ಮ್ಯಾರಥಾನ್ ಭರ್ಜರಿಯಾಗಿ ನಡೆಯಿತು. ಅಮೆರಿಕ, ಕೆನ್ಯಾ, ಇಥಿಯೋಪಿಯಾ, ಆಫ್ರಿಕಾ ಮುಂತಾದ ದೇಶಗಳ ಸುಮಾರು 100 ಜನ ಅಂತಾರಾಷ್ಟ್ರೀಯ ಓಟಗಾರರು ಭಾಗಿಯಾದರು. ಮ್ಯಾರಥಾನ್ ಸಾಗುವ ಸುಮಾರು 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಗತ್ಯ ವ್ಯವಸ್ಥೆ, ಚಿಕಿತ್ಸಾ ಸೌಲಭ್ಯ, ಆಂಬ್ಯುಲೆನ್ಸ್ಗಳನ್ನು ಸಿದ್ಧ ಮಾಡಿದರು. ಪಶ್ಚಿಮ ವಲಯ ಐಜಿಪಿ ಬೋರ್ಲಿಂಗಯ್ಯ, ಉಡುಪಿ ಡಿಸಿ ವಿದ್ಯಾಕುಮಾರಿ, ಶಾಸಕ ಯಶಪಾಲ್ ಸುವರ್ಣ, ಮಣಿಪಾಲ ವಿವಿಯ ಮುಖ್ಯಸ್ಥರು, ಅಧಿಕಾರಿ ಸಿಬ್ಬಂದಿಗಳು, ವಿವಿಧ ಬ್ಯಾಂಕ್ಗಳ ಮುಖ್ಯಸ್ಥರು, ಸಹಯೋಗ ನೀಡಿದ ಸಂಸ್ಥೆಗಳ ಪ್ರಮುಖರು ಭಾಗಿಯಾಗಿದ್ದರು. Close to 10 and 9 and 8. Come on, everybody. Let's do this. 19, 18, Okay, run. 2. Ladies and gentlemen,